ನಾವೂರು ಶ್ರೀ ಸುಬ್ರಾಯ ನಾವೂರೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಇಂದು ಬೆಳಿಗ್ಗೆ 10:30 ರಿಂದ 11:10 ರವರೆಗೆ ಮೀನಲಗ್ನ ಸೋಮುಹೂರ್ತದಲ್ಲಿ ಸುಬ್ರಾಯ ನಾವೂರೇಶ್ವರ ದೇವರು, ಶ್ರೀ ವಿಷ್ಣುಮೂರ್ತಿ ದೇವರು ಹಾಗೂ ಗಣಪತಿ ದೇವರ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಕ್ರಿಯೆ ನಡೆಯಿತು. ಶ್ರೀ ದೇವರಿಗೆ ಕುಂಭೇಶ ಕಲಶಾಭಿಷೇಕ, ನೇತ್ರ ಕಲಶಾಭಿಷೇಕ, ಜೀವ ಕಲಶಾಭಿಷೇಕ, ಪ್ರತಿಷ್ಠಾ ಪೂಜೆ, ಶಿಖರ ಪ್ರತಿಷ್ಠೆ, ನಾಗ ಪ್ರತಿಷ್ಠೆ, ದೈವಗಳ ಪ್ರತಿಷ್ಠೆ, ಆಶ್ಲೇಷ ಬಲಿ, ತಂಬಿಲ ಸೇವೆ ಜರುಗಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ಪ್ರತಿಷ್ಠೆಯನ್ನು ಕಣ್ತುಂಬಿಕೊಂಡರು. ಬಳಿಕ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಆಶೀರ್ವಚನ ನೀಡಿ, ಜೀವರು ಬೇರೆ ದೇವರು ಬೇರೆ, ಜೀವರು ದೇವರ ದಾಸರು, ದೇವರು ಬಿಂಬ ಆದರೆ ಜೀವರು ಅದರ ಪ್ರತಿಬಿಂಬ, ಬಿಂಬ ಗಟ್ಟಿಯಾದರೆ ಪ್ರತಿಬಿಂಬ ಗಟ್ಟಿಯಾಗುತ್ತದೆ. ನಾವು ಸುಂದರವಾಗಿ ಕಾಣಬೇಕಾದರೆ ನಮ್ಮನ್ನು ಅಲಂಕಾರ ಮಾಡಬೇಕೇ ವಿನಃ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬವನ್ನಲ್ಲ ಎಂದು ತಿಳಿಸಿದ್ರು. ಇಲ್ಲಿ ಉತ್ತಮವಾದ ದೇವಸ್ಥಾನ ನಿರ್ಮಾಣವಾಗಿದೆ. ಪ್ರಾಚೀನ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದರೆ ವಿಶೇಷ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಬ್ರಹ್ಮಕಲಶ ಮಾಡಿದರೆ ಕೆಲಸ ಮುಗಿಯುವುದಿಲ್ಲ. ಗ್ರಾಮಸ್ಥರು ಪ್ರತಿದಿನ ದೇವಸ್ಥಾನಕ್ಕೆ ಬಂದು ಪೂಜಾ ಕಾರ್ಯಕ್ಕೆ ಕೊರತೆ ಆಗದಂತೆ ನೋಡಿಕೊಳ್ಳುವ ಸಂಕಲ್ಪ ತೊಡಬೇಕು. ಇದು ಶಾಶ್ವತವಾಗಿ ದೇವರಿಗೆ ಮಾಡುವ ಸೇವೆ. ಇದರಿಂದ ನಮ್ಮ ಕುಟುಂಬ ಪರಂಪರೆಗೆ ಶ್ರೇಯಸ್ಸು ಉಂಟಾಗುತ್ತದೆ ಎಂದರು. ದೇವರು ಜೀವರು ಯಾವತ್ತೂ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರು ಬೇರೆ, ಜೀವರು ಬೇರೆ. ನಮ್ಮಲ್ಲಿ ಕೆಲವರು ದೇವರು ಜೀವರು ಒಂದೇ ಅಂತ ಹೇಳುವ ಒಂದು ಮಾತು ನಮ್ಮಲ್ಲಿ ಬರ್ತದೆ. ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ದೇವರು ದೇವರೇ, ಜೀವರು ಯಾವತ್ತೂ ದೇವರ ದಾಸರು. ದೇವರು ಬಿಂಬ ಆದರೆ ಜೀವರೆಲ್ಲ ಪ್ರತಿಬಿಂಬ. ಈ ಕನ್ನಡಿಯಲ್ಲಿ ನಾವೆಲ್ಲ ಮುಖವನ್ನು ನೋಡ್ತೇವೆ. ಆ ಮುಖವನ್ನು ನೋಡಿದಾಗ ನೋಡ್ಲಿಕ್ಕೆ ಒಂದೇ ರೀತಿಯಾಗಿ ಕಂಡರೂ ಕೂಡ ಆ ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬ ಬೇರೆ, ನಮ್ಮ ಬಿಂಬ ಬೇರೆ. ನಮ್ಮ ಮುಖ ಚೆನ್ನಾಗಿ ಕಾಣಬೇಕು ಅಂತಾದರೆ ನಮ್ಮ ಮುಖಕ್ಕೆ ಅಲಂಕಾರ ಮಾಡಬೇಕೆ ಹೊರತು ಆ ಮುಖ ಕಾಣುವ ಕನ್ನಡಿಯಲ್ಲಿ ಕಾಣುವ ನಮ್ಮ ಪ್ರತಿಬಿಂಬಕ್ಕೆ ಅಲಂಕಾರ ಮಾಡಿದರೆ ನಮ್ಮ ಮುಖ ಚೆನ್ನಾಗಿ ಕಾಣುವುದಿಲ್ಲ. ಕಟೀಲು ಕ್ಷೇತ್ರದ ಕಮಲದೇವಿ ಪ್ರಸಾದ ಅಸ್ರಣ್ಣರು ಧಾರ್ಮಿಕ ಉಪನ್ಯಾಸ ನೀಡಿ, ವಿಕಾರಿ ಎನ್ನುವ ರೂಢಿಯ ಅರ್ಥಕ್ಕೆ ಅನ್ವರ್ಥವಾಗಿ ವಿಕಾರಿ ಸಂವತ್ಸರದಲ್ಲಿ ಉತ್ತಮ ಕಾರ್ಯಗಳು ಆಗಿದೆ. ಕಾಶ್ಮೀರ ಭಾರತದ ವಶವಾಗಿರುವುದು ಅಯೋಧ್ಯೆಗೆ ನ್ಯಾಯಾಲಯ ತೀರ್ಪು ನೀಡಿದ್ದು ವಿಕಾರಿ ಸಂವತ್ಸರದಲ್ಲಿಯೇ ಎಂದರು. ನಾನು ಎನ್ನುವ ಅಹಂಕಾರ ದೂರವಾಗಿ ನಾವು ಎನ್ನುವ ಊರು ನಾವೂರಿನ ಹೆಸರಿನಲ್ಲಿಯೇ ಅಡಕವಾಗಿದ್ದು ಆಧ್ಯಾತ್ಮದ ಗೂಢಾರ್ಥವು ಇದರಲ್ಲಿದೆ. ದೇವರ ಸನ್ನಿಧಾನ ಇದ್ದರೆ ಮಾತ್ರ ಪ್ರಕೃತಿಯ ರಕ್ಷಣೆ ಸಾಧ್ಯ ಎಂದು ತಿಳಿಸಿದ್ರು. ವಿಕಾರ ಶಬ್ದಕ್ಕೆ ಕೆಟ್ಟದಾದಂತಹ ಅರ್ಥವನ್ನ ಹೇಳತಕ್ಕಂಥದ್ದು ಆ ಇದ್ದ ಆಕಾರ ಕೆಡ್ತದೆ. ಆದರೆ ಸಂಸ್ಕೃತದಲ್ಲಿ ರೂಢಿ ಮತ್ತು ಯೋಗ ಅಂತ ರೂಢಿ ಅರ್ಥ, ಒಂದು ರೂಢಿಯಾಗಿ ಅರ್ಥವಾದ ವಿಕಾರ ಎಂಬ ಶಬ್ದಕ್ಕೆ ಕೆಟ್ಟ ಅಂತ ಅರ್ಥ ಇದ್ರೆ, ಇನ್ನೊಂದು ವಿಶಿಷ್ಟವಾದ ಕಾರಣ, ಒಳ್ಳೆಯದಾದಂತಹ ಒಂದು ಒಳ್ಳೆಯದಾಗಿ ಆಗುತ್ತದೆ ಎಂಬಂತಹ ಒಂದು ಅರ್ಥವನ್ನು ಆ ಶಬ್ದಕ್ಕೆ ಹೇಳಬಹುದು. ಈ ರೀತಿ ಇದು ಈ ಸಲದ ವಿಕಾರಿ ಸಂವತ್ಸರವನ್ನು ನಾವು ನೋಡ್ತಾ ಹೋದಾಗ ಕೆಟ್ಟ ಎಂಬಂತಹ ರೂಢಿಯ ಅರ್ಥ ಎಲ್ಲಿಯೂ ಕಾಣಲೇ ಇಲ್ಲ. 10 ವರ್ಷವನ್ನು ಕಳೆದಂತಹ ದಾಂಪತ್ಯ ಜೀವನವನ್ನು ಕಾಣುವುದಾದ್ರೆ ಅದು ಭಾರತದಲ್ಲಿ ಮಾತ್ರ. ಅಲ್ಲಿ 1 ವರ್ಷವೂ ಒಟ್ಟಿಗೆ ಇಲ್ಲದಿರತಕ್ಕಂತಹ ದಾಂಪತ್ಯವೇ ಇರೋದು ನಮ್ಮ ಭಾರತದಲ್ಲಿ ಇದೆ. ವಾಸ್ತುತಜ್ಞ ಅವಧಾನಿ ಗುಂಡಿಬಾಯ್ಲು ಸುಬ್ರಹ್ಮಣ್ಯ ಭಟ್ ಉಪನ್ಯಾಸ ನೀಡಿದ್ರು. ಈ ಸಂದರ್ಭ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಆನಂದ ತೀರ್ಥ, ಆಡಳಿತ ಮುಕ್ತೇಸರ ರಾಮಚಂದ್ರ ಭಟ್ ಅಗ್ರಹಾರ, ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯಾಧ್ಯಕ್ಷ ಮುರಳೀಧರ ಭಟ್ ಹಳೆಗೇಟು, ಪ್ರಧಾನ ಅರ್ಚಕ ವೆಂಕಟದಾಸ್ ಭಟ್, ಪ್ರಧಾನ ಕಾರ್ಯದರ್ಶಿ ಸದಾನಂದ ಗೌಡ ಹಳೆಗೇಟು, ಕಾರ್ಯದರ್ಶಿ ದೇವಪ್ಪ ಕುಲಾಲ್ ಪಂಜಿಕಲ್ಲು ಹಾಗೂ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಪ್ರಚಾರ ಸಮಿತಿಯ ಸಂಚಾಲಕ ಪುರುಷೋತ್ತಮ್ ಅಂಚನ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಬಳಿಕ ಪ್ರತಿಷ್ಠಾ ಬಲಿ, ಬ್ರಾಹ್ಮಣ ಹಸ್ತೋದಕ, ಮಹಾಪೂಜೆ, ಅನ್ನ ಸಂತರ್ಪಣೆ ನಡೆಯಿತು. ಇದೇ ಸಂದರ್ಭ ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಬ್ರಹ್ಮಕಲಶೋತ್ಸವದ ಅನ್ನದಾನಕ್ಕೆಂದು ನೀಡಿರುವ 2 ಲಕ್ಷ ರೂಪಾಯಿ ಮೊತ್ತದ ಚೆಕ್ ಅನ್ನು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಮುರಳೀಧರ್ ಭಟ್ ಅವರ ಮೂಲಕ ಪ್ರಾದೇಶಿಕ ನಿರ್ದೇಶಕ ಶ್ರೀಹರಿ ಕ್ಷೇತ್ರಕ್ಕೆ ಹಸ್ತಾಂತರಿಸಿದ್ರು. ಈ ಸಂದರ್ಭ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಂಟ್ವಾಳ ಯೋಜನಾ
ಯೋಜನಾಧಿಕಾರಿ ಜಯಾನಂದ ಹಾಗೂ ಬೆಳ್ತಂಗಡಿ ಯೋಜನಾಧಿಕಾರಿ ಪುಷ್ಪರಾಜ್ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, V4 News 24/7 ಬಂಟ್ವಾಳ.